ಉಡುಪಿ ಹಿರಿಯ ನಾಗರಿಕರ ಸಂಸ್ಥೆ ಹಾಗೂ ಪ್ರಸಾದ್ ನೇತ್ರಾಲಯದ ಜಂಟಿ ಆಶ್ರಯದಲ್ಲಿ ಉಡುಪಿ ಹಿರಿಯ ನಾಗರಿಕರ ಸಂಸ್ಥೆಯ ಸದಸ್ಯರಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಇಂದು ಪ್ರಸಾದ್ ನೇತ್ರಾಲಯದಲ್ಲಿ ನಡೆದಿದೆ. ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ದೀಪ ಬೆಳಗಿಸಿ ಶಿಬಿರವನ್ನು ಉದ್ಘಾಟಿಸಿದರು. 60 ವರ್ಷ ಪ್ರಾಯದ ಬಳಿಕ ಕಾಯಿಲೆಗಳು ಬರುವುದು ಸಾಮಾನ್ಯ. ನಿರಂತರ ಚಟುವಟಿಕೆ ವ್ಯಾಯಾಮಗಳಿಂದ ಹಿರಿಯ ನಾಗರಿಕರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು. ಹಿರಿಯ ನಾಗರಿಕರು ಹದಗೆಟ್ಟಿರುವ ಆರೋಗ್ಯದ ಚಿಕಿತ್ಸೆಗೆ ಸರ್ಕಾರದ ಆರೋಗ್ಯ ವಿಮೆಯನ್ನು ಪಡೆದುಕೊಳ್ಳಬೇಕು. ಆಯುಷ್ಮಾನ್ ಭಾರತ ಆರೋಗ್ಯದ ಮೇಲೆ ಕಣ್ಣಿನ ಪರೀಕ್ಷಿಸಿದರೆ ನಾಗರಿಕರಿಗೆ ತುಂಬಾ ಪ್ರಯೋಜನವಾಗುತ್ತೆ ಮತ್ತು ಈ ನಿಟ್ಟಿನಲ್ಲಿ ಸತತ ಪ್ರಯತ್ನಗಳು ನಡೀತಾ ಇದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಉಡುಪಿ ಹಿರಿಯ ನಾಗರಿಕರ ಸಂಸ್ಥೆಯ ಅಧ್ಯಕ್ಷ CS ರಾವ್ ಅವರು ಮಾತನಾಡಿ, ಕಳೆದ 7 ವರ್ಷಗಳಿಂದ ಪ್ರಸಾದ್ ನೇತ್ರಾಲಯದ ವತಿಯಿಂದ ಹಿರಿಯ ನಾಗರಿಕರಿಗೆ ಉಚಿತವಾಗಿ ನೇತ್ರ ತಪಾಸಣೆಯ ಸೌಲಭ್ಯ ಒದಗಿಸ್ತಾ ಇರುವ ಆಸ್ಪತ್ರೆಯ ಕಾರ್ಯ ಶ್ಲಾಘನೀಯವೆಂದರು. ಸಂಸ್ಥೆಯ ಉಪಾಧ್ಯಕ್ಷ ಅಭಿಷೇಕ್, ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಶ್ರೀ ನಾಗರಾಜ್ ಭಟ್, ಪ್ರಸಾದ್ ನೇತ್ರಾಲಯದ ಅಭಿವೃದ್ಧಿ ಅಧಿಕಾರಿ ಅಬ್ದುಲ್ ಖಾದರ್ ಮುಂತಾದವರು ಉಪಸ್ಥಿತರಿದ್ದರು. ಎರಡು ವಿಷಯ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಒಂದು 60 ವರ್ಷ ನಮ್ಮ ಹೆಗ್ಡೆಯವರು ಇದ್ದಾರೆ. 60 ವರ್ಷ ಆದಮೇಲೆ ಬಹಳಷ್ಟು ಜನ ಒಂಥರ ಒಂದು ರಿಟೈರ್ಮೆಂಟ್ ಲೈಫ್ ಅಥವಾ ರಿಲ್ಯಾಕ್ಸೇಷನ್ಗೆ ಹೋಗ್ತಾರೆ. ಅದೇ ನಿಮ್ಮೆಲ್ಲರ ಹತ್ರ ಕಳಕಳಿಯ ವಿನಂತಿ ಅಂತ ಹೇಳಿದ್ರೆ, ನೀವು ಎಲ್ಲಿ ತನಕ ನಿಮ್ಮನ್ನು ನೀವು ಆಕ್ಟಿವ್ ಆಗಿ ತೊಡಗಿಸಿಕೊಂಡಿರ್ತೀರಿ ಇಂಥ ಕಾರ್ಯಕ್ರಮಗಳಲ್ಲಿ, ಅಲ್ಲಿ ತನಕ ನಿಮ್ಮ ಹೆಲ್ತ್ ಚೆನ್ನಾಗಿರ್ತದೆ. ಮತ್ತು 50 ವರ್ಷ ಆದಮೇಲೆ BP ಶುಗರ್ ಬರುವುದು ಸರ್ವೇ ಸಾಮಾನ್ಯ. ಯಾಕಂದರೆ ನೀವು ಬೇರೆ ಬೇರೆ ಕೆಲಸದ ಒತ್ತಡದಲ್ಲಿದ್ದಿರ್ಬೋದು. ಈಗ ನನಗೆ ಸಿಕ್ಕಾಪಟ್ಟೆ ಒತ್ತಡ, ಆಪರೇಷನ್ನು ಮಾಡಬೇಕು, ಅದ್ರ ಜೊತೆ ಭಾಳಷ್ಟು ಕಾರ್ಯಕ್ರಮ. ನಿನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ, ನಮ್ಮ 2 ದಿವಸ ಹಿಂದೆ ನಮ್ಮ ಆರೋಗ್ಯ ಮಂತ್ರಿಗಳಾದ ಶ್ರೀರಾಮುಲು ಅವರು ನನ್ನನ್ನು ಕರೆದುಬಿಟ್ಟು, ಡಾಕ್ಟರ್, ಇಡೀ ರಾಜ್ಯಕ್ಕೆ ಎಲ್ಲ ಸರ್ಕಾರಿ ಆಸ್ಪತ್ರೆ ಮತ್ತು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಎಲ್ಲ ಕಡೆಯಲ್ಲಿ ಒಂದು ಕಣ್ಣಿನ ಡಿಪಾರ್ಟ್ಮೆಂಟ್ ಒಂದು ಲೆವೆಲ್ಗೆ ಡೆವಲಪ್ ಮಾಡೋದು ಕಂಪ್ಲೀಟ್ ಸಮಿತಿ ಮಾಡ್ತಾ ಇದ್ದೇನೆ. ನೀವು ಅಧ್ಯಕ್ಷರಾಗಬೇಕು ಮತ್ತು ನೀವು ನನಗೆ ಮೇನ್ ಅಡ್ವೈಸರ್ ಆಗಬೇಕಂತ ಮತ್ತು ರಾತ್ರಿ 1 ಗಂಟೆ ಮಾತುಕತೆ ಮಾಡಿದ್ದೀನಿ. ಇಲ್ಲ ಸರ್, ನಾವು ಉಡುಪಿಗೆ ನೀನು ಬರಬೇಕಣ್ಣ, ನೀನು ನನ್ನ ಜೊತೆಗೆ ಇರಬೇಕನ್ನೋ ಆನಂದೇ ಶ್ರೀರಾಮುಲು. ಇಲ್ಲ, ನಮ್ಮ ಮುಖ್ಯ ಉದ್ದೇಶ, ನಾನು ನನ್ನ ಕೆರಿಯರನ್ನು ಒಂದು ಅತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನು ಪ್ರಾರಂಭ ಮಾಡಿದ್ದೆ.